ಬ್ರಹ್ಮಾವರ ಇಲ್ಲಿನ ಹೆಬ್ರಿ ರಸ್ತೆಯ ಕೊಲಂಬಿಯಾ ರಸ್ತೆ ಬಳಿ ಮಳೆ ಬಿಸಿಲಿನಲ್ಲಿ ಮೀನು ಮಾರಾಟ ಮಾಡುವ 70 ವರ್ಷದ ಅಕ್ಕಣಿ ಅಜ್ಜಿಗೆ ಬ್ರಹ್ಮಾವರ ಪೊಲೀಸ್ ಸಿಬ್ಬಂದಿಗಳು ಬುಧವಾರ ಮಧ್ಯಾಹ್ನ ತಾತ್ಕಾಲಿಕ ನೆರಳು ಬಿಸಿಲಿಗೆ ರಕ್ಷಣೆ ನೀಡಬಲ್ಲ ತಾತ್ಕಾಲಿಕ ಚಪ್ರವೊಂದನ್ನು ಮಾಡಿ ಮಾದರಿಯಾಗಿದ್ದಾರೆ. ಹಲವಾರು ವರ್ಷದಿಂದ ಪೇತ್ರಿಯ ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡ ಅಕ್ಕಣಿಯವರು 1 ವರ್ಷದಿಂದ ಇಲ್ಲಿನ ರಸ್ತೆ ಬದಿಯಲ್ಲಿ ಉರಿ ಬಿಸಿಲು ಭೀಕರ ಗಾಳಿ ಮಳೆಯಲ್ಲಿ ಕೊಡೆಯೊಂದನ್ನು ಇರಿಸಿಕೊಂಡು ಮೀನು ಮಾರಾಟ ಮಾಡುತ್ತಿರುವ ದೃಶ್ಯ ಹೃದಯವಂತರ ಮನಕಲುಕುವಂತಿತ್ತು. ಪೊಲೀಸ್ ಠಾಣಾ ಸಿಬ್ಬಂದಿ ಕೋಟದ ಪ್ರಶಾಂತ್ ತಮ್ಮ ಜೊತೆಗಾರ ಪೊಲೀಸರಾದ ಯಮುನಪ್ಪ ಜಾನ್ಮಟ್ಟಿ, ಈರಣ್ಣ ಮಾಸರೆಡ್ಡಿ ಅವರೊಂದಿಗೆ ಮರದ ಕಂಬ, ಎಳವು ಅಡ್ಡೆ ತಂದು ತಗಡು ಸೀಟು ಹಾಕಿ ನೀರು ನೆರಳಿಗೆ ರಕ್ಷಣೆಯಾಗುವಂತೆ ಕುಳಿತು ಮೀನು ಮಾರಾಟ ಮಾಡುವಂತೆ ಅನುಕೂಲ ಮಾಡಿ ಅಜ್ಜಿಯ ಮುಖದಲ್ಲಿ ಸಂತಸದ ನಗು ತರಿಸಿ ಪೊಲೀಸರು ಕೂಡ ಜನಸ್ನೇಹಿಯಾಗಿರ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ. मस्त पगार कलम ఇది మీ మారని తిరగతే తుండు గాలి అక్కడ మస్తు పగాರ ನಗಲ್ಲ ಸೇರಿ ಮಾರ್ಕೆಟ್ ಕೊಲ್ಲಿಯರೆ